ಶಾಲೆಯಲ್ಲಿ ಊಟ ಸೇವಿಸಿದ್ದ ಇಬ್ಬರು ಶಿಕ್ಷಕರು ಸೇರಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಆಗಿರುವ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಸೀನಪ್ಪನಹಳ್ಳಿಯಲ್ಲಿರುವ ಶ್ರೀ ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆಯಲ್ಲಿ ನಡೆದಿದೆ. ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ಮೊಸರನ್ನ ಸೇವಿಸಿದ್ದ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ವಿದ್ಯಾರ್ಥಿಗಳು ಮನೆಗೆ ಹೋದಾಗ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ. ಕೂಡಲೇ ರಾತ್ರೋರಾತ್ರಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದ ಪೋಷಕರು ಕುಣಿಗಲ್ ತಾಲೂಕಿನ ಹಿಪ್ಪಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಅದರಲ್ಲಿ 12 ಮಕ್ಕಳಿಗೆ ಹೆಚ್ಚಿನ ಟ್ರೀಟ್ಮೆಂಟ್ಗೆ ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಟ್ಟು 80 ವಿದ್ಯಾರ್ಥಿಗಳಿರುವ ಶ್ರೀ ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆ ಇದಾಗಿದೆ. ಸ್ಥಳಕ್ಕೆ ಕುಣಿಗಲ್ ಟಿಎಚ್ಒ ಹಾಗೂ ಆರೋಗ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದರೂ ಗಂಭೀರವಾಗಿರುವ 10 ವಿದ್ಯಾರ್ಥಿಗಳಿಗೆ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರಿಸಲಾಗಿದೆ. ಈಗ ಬಂದ್ಬಿಡು ನಿನ್ನ ಕಡೆ ತಿಳಿದಿದ್ದಾರೆ ಬಿಡು ಮತ್ತೆ ಟೆನ್ಷನ್ ಮಾಡ್ಬೇಡ ಬೇರೆ ಬಿಡು ಇದು ಬ್ಯಾಟ್ಲೆ ನಿಂತು ಹೇಳಿಲ್ಲ ಅಲ್ಲಿ ಬಂದು ಇನ್ನೊಂದು ಮಾತಾಡ್ತಿಲ್ಲ ಬೇಡ ಇದು ಮಾಡ್ತಾಯಿಲ್ಲ ನಾನು ಮೊದಲೇ ಹೇಳ್ತಿ ಕಾಲೇ ಬಂದ್ಬಿಡು ಇಲ್ಲ ಇಲ್ಲೇ ಅವ್ನು ಮಾಡಲ್ಲ ಬೇಡ ಬೇಡ ಆಗಲ್ಲ ಇಲ್ಲ ಏನಿಲ್ಲ ಚೆನ್ನಾಗಿದೆ ಇಲ್ಲಿ ಬಿಡಲ್ಲ ನೀರೇ ಕುಡಿದಿಲ್ಲ ಇಲ್ಲ ನೀರೇ ಏನಾಗ್ತೈತೆ? ತಲೆಮಾರು ಸುಸ್ತು. ಯಾವಾಗಲಿಂದ ಹಿಂಗಾಗ್ತೈತೆ? ರಾತ್ರಿ 1 ಗಂಟೆ ಹೊಟ್ಟೆ ಬಂತು. 5 ಗಂಟೆಗೆ ಜ್ವರ, ಸುಸ್ತು, ತಲೆಮಾರು ಎಲ್ಲ ಹೊಟ್ಟೆ ಸಕ್ಕತ್ತು ನೋವು ಸರ್. ಹೊಟ್ಟೆನೇ ನೋವು ನಾವು ಸುಮ್ಮನೆ ನಾಟಕ ಮನೆ ಏನು ತಿಂದಿದ್ದಪ್ಪ? ನೆನ್ನೆ ಸ್ಕೂಲಲ್ಲಿ ಏನು ಕೊಟ್ಟಿದ್ರು? ಮಶ್ರೂಮ್ ಆಮೇಲೆ ಅಷ್ಟೇ. ಏನೇನು ಹೆಸರು? ಸುಹಾಸ್. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀನಿ? 8. ಯಾವ ಸ್ಕೂಲು? ಶ್ರೀ ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆ. ಆಮೇಲೆ ನೀರು ಹಲೋ ತಲೆ ಸುತ್ತೋದು, ಹೊಟ್ಟೆ ನೋವು ಬರೋದು ಈ ರೀತಿ ಆಗಿದೆ. ಆಮೇಲೆ ನೈಟು ಕೆಲವರೆಲ್ಲ ಲೋಕಲ್ ಇರುವಂಥವ್ರು ಇದಕ್ಕೆ ಹೋಗಿದ್ದಾರೆ ಸರ್, ಶಾಪ್ ತೋರಿಸ್ಕೊಂಡ್ಬಂದವ್ರೆ. ಬೆಳಿಗ್ಗೆ ಸ್ಕೂಲಿಗೆ ಬಂದಾಗ ಒಬ್ಬರು ನೋಡ್ಕೊಂಡು ಎಲ್ಲರಿಗೂ ವಾಮಿಟ್ ಹೆಂಗಾದ್ರೆ ಆಗಿದೆ ಆ್ಯಕ್ಚುಲಿ ಎಲ್ರಿಗೂ ನೈಟ್ ಸರ್. ಅದು ಸ್ಕೂಲಲ್ಲಿ ಊಟ ಮಾಡ್ಕೊಂಡು ಹೋದ್ಮೇಲೆ ಆಗಿದೆ. ಇಲ್ಲ ಸರ್, ಸ್ಕೂಲ್ ಊಟದ ಪ್ರಾಬ್ಲಮ್ ಇಲ್ಲ ಸರ್, ಸ್ಕೂಲ್ ಊಟದ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಸ್ಕೂಲ್ ಮಕ್ಕಳಲ್ಲಿ ಮಾವಿನ ತೋಟ ಇದೆ ಸರ್. ನೆನ್ನೆ ದಿವಸ ಅಲ್ಲಿ ಔಷಧಿ ಹೊಡೆದ್ರು ಸರ್. ಆ ಔಷಧಿ ಹೊಡೆದಾದ್ಮೇಲೆ ಅದು ಸ್ಮೆಲ್ಗೆ ಮಕ್ಕಳು ಕೆಲವರು ತಲೆನೋವು ಅದಾದಮೇಲೆ ಮುಂದೆ ಈ ರೀತಿ ಆಯಿತು ಸರ್. ತೋಟ ಇರ್ತದೆ ಸೀನಪ್ಪನಹಳ್ಳಿ ಸ್ಕೂಲ್ ಪಕ್ಕನೇ ತೋಟ ಪಕ್ಕ ಇದೆ ಸರ್, ಕಾಂಪೌಂಡ್ ಪಕ್ಕದಲ್ಲಿ ಇದೆ ಸರ್. 97 ಸರ್ 97 ಈ ಬೆಳಗ್ಗೆ ಹೋಗಿದೆ. ರಾತ್ರಿ ಹಂಗಾಗಿ ಬೆಳಗ್ಗೆ ಹಾಕಿಂಗ್ ಅದು ಹುಡುಗರಲ್ಲ. ಅದು ಒಬ್ಬರು ನೋಡ್ಕೊಂಡು ಒಬ್ಬರು ಈ ಕಡೆ ಸುತ್ತು ಹಂಗೆ ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ನೋಡಿಕೊಂಡು ನನಗೂ ಒಬ್ಬರು ವಾಮಿಟ್ ಮಾಡೋದು ಇನ್ನೊಂದು 4 ತಿಂಕ್ ಮಾಡ್ತಾರೆ. ಹೆಂಗಂದ್ರೆ ಎಲ್ಲ ಇದೆ ಆಂಬುಲೆನ್ಸ್ ಬಂದು ಇಪ್ಪಾಡಿಗೆ ಇದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು ಸರ್. ಎಷ್ಟು ಜನಕ್ಕೆ ಅವರು ಮಾಡಿದೆ ಎಲ್ಲ ಸ್ವಿಚ್ ಆಫ್ ಆಗಿದೆ, ಕೂಡ ಹೊಡಿದ್ರು ಕಳಿಸ್ದೆ ಮೊಬೈಲ್ ಸ್ವಿಚ್ ಆಫ್ ಹೀಗೆ ಚಾರ್ಜ್ ಹಾಕಿ ಎಲ್ಲ ಅಲ್ಲಿಗೆ ಆಟೋದಲ್ಲಿ ಹೋಗಿದ್ದೆ ಸರ್. ಇಪ್ಪಡಿಗೆ ಆಟೋದಲ್ಲಿ ಹೋಗಿದ್ರು ಲೋಕಲ್ ಆಟೋ ಕಳಿಸಿ ಅಲ್ಲಿಂದ ಕ್ಲಾಸ್ ಖರಾಬ್ ಆಗಿದೆ ಬೆಳಗ್ಗೆ. ಅಲ್ಲಿ ಎಲ್ಲ ಒಂದೊಂದು ಥರ ಮಾಡ್ಕೊಂಡು ಟೀಚರ್ ಆಯಿತು ದೊಡ್ಡ ಮಕ್ಕಳಿಗೆ ಟೀಚರ್ಸ್ಗೆ ಹಂಗೆ ಸರ್. ಟೀಚರ್ಸ್ ಎಷ್ಟು ಜನ? ಟೀಚರ್ಸ್ಗೆ ಒಂದು 3 ಜನಕ್ಕೆ ಆಯ್ತು. ಅವ್ರಿಗೂ ಅದೇ ಥರ ಆಯಿತು. ಹಾಂ ಟೋಟಲ್ ಎಷ್ಟು ಟೀಚರ್ಸ್ ಇದ್ದೀರಾ? ಟೋಟಲ್ ಈಗ 97 ಮಕ್ಕಳಲ್ಲಿ ಈಗ ಎಲ್ಲರೂ ಅದೇ ಥರ ಆಗಿದ್ದಾರಾ? ಸರ್ ಕೆಲವು ಏನೂ ಇಲ್ಲ ಸರ್, ಕೆಲವು ಚೆನ್ನಾಗಿದ್ದಾರೆ. ಏನಾಯ್ತು ಈಗ ಇಪ್ಪಾಡಿಗೂ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಕೆಲವು. ಈಗ ಸರ್ ಅಲ್ಲಿ ನಾವು ತೊಗೊಂಡೇ ಇಲ್ಲ ಸರ್. ಅಲ್ಲಿ ರೆಫರ್ ಮಾಡಿದ್ರು, ಇಲ್ಲಿ ರೆಫರ್ ಮಾಡೋದು ಸರ್ ಅಲ್ಲಿ ಬೇಡ. ಇಲ್ಲಿ ಯಾಕೆ ನಾವು ಚಾನ್ಸ್ ತೊಗೊಳ್ಳೋದು, ಕುಣಿಗಲ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಸರ್. ಮಕ್ಕಳು ಮನಸ್ಸು
ವಿಚಾರ ಈಗ ಅಷ್ಟು ಮಕ್ಕಳು ಎಲ್ಲಿಂದ ಹೆಂಗೆ ಕರ್ಕೊಂಬಂದ್ರು ಆಂಬುಲೆನ್ಸಲ್ಲಿ ಕರ್ಕೊಂಬಂದ್ರು ಸರ್ ಮೂರು ಗಾಡಿ 3 ಆಂಬುಲೆನ್ಸ್ ನೀವೇ ಫೋನ್ ಮಾಡಿದ್ರು ಆಂಬುಲೆನ್ಸ್ಗೆ ಇಲ್ಲ ಸರ್ ಹಾಸ್ಪಿಟಲ್ ಟೀಚರ್ಸ್ಗೂ ಆಗಿದೆ ವಾಮಿಟ್ ಎಲ್ಲರೂ ತಲೆ ಸುತ್ತ ಸರ್ ಹೊಟ್ಟೆ ನೋವು ಹೊಟ್ಟೆಲ್ಲ ಕಿವುಚ್ತು ಅವರು ಬಂದಿದ್ದಾರೆ ಅವರಾ ನೀವೆಷ್ಟು ಶೂರಲ್ಲಿ ಅಂತ ಅಂಬಾಭವಾನಿ ಹೌದು